ವೀಕ್ಷಕರೇ, ನಮ್ಮ ಭಾರತ ವಿಶ್ವದ ಅತಿ ಮುಖ್ಯ ಹಾಗೂ ಬೃಹತ್ ಚಿನ್ನ ರಫ್ತು ರಾಷ್ಟ್ರಗಳಲ್ಲೊಂದು. ಭಾರತದಲ್ಲಿ ಕರ್ನಾಟಕವು ದೊಡ್ಡ ಚಿನ್ನ ನಿಕ್ಷೇಪ ಹೊಂದಿರುವ ರಾಜ್ಯ. ವೀಕ್ಷಕರೇ, ಭಾರತದಲ್ಲಿ ಒಟ್ಟು 3 ಚಿನ್ನದ ಗಣಿಗಳಿದೆ. ಅದರಲ್ಲಿ 2 ನಮ್ಮ ಕರ್ನಾಟಕದಲ್ಲಿದೆ. ಒಂದು ಕೋಲಾರದ ಬಳಿ ಇರುವ KGF ಹಾಗೂ ಇನ್ನೊಂದು ರಾಯಚೂರಿನ ಹಟ್ಟಿ ಚಿನ್ನದ ಗಣಿ. ರಾಯಚೂರಿನ ಹಟ್ಟಿ ಬಳಿ ಇರುವ ಗಣಿ ರಾಜ್ಯದ ಸಶಕ್ತ ಚಿನ್ನ ತಯಾರಿಕಾ ಘಟಕ. ಇದು ಭಾರತದಲ್ಲಷ್ಟೇ ಅಲ್ಲ, ವಿಶ್ವದ ಅತಿ ಹಳೆಯ ಚಿನ್ನದ ಗಣಿಗಳಲ್ಲೊಂದು ಅಂತ ಹೆಸರಾಗಿದೆ. ವೀಕ್ಷಕರು, ಇದು ಮೌರ್ಯರ ದೊರೆ ಅಶೋಕನ ಕಾಲಕ್ಕೂ ಮುನ್ನವೇ ಕಾರ್ಯಾರಂಭಗೊಂಡಿದ್ದ ಚಿನ್ನದ ಗಣಿ ಅಂದ್ರೆ ನೀವು ನಂಬಲೇಬೇಕು. 1955ರ ಅಧ್ಯಯನಗಳು ಈ ಗಣಿಯಲ್ಲಿ ಸುಮಾರು 2000 ವರ್ಷಗಳಿಂದಲೂ ಗಣಿ ಕಾರ್ಯ ಶುರುವಾಗಿದ್ರ ಬಗ್ಗೆ ಕಾರ್ಬನ್ ಡೇಟಿಂಗ್ ವಿಧಾನಗಳು ಸಾಕ್ಷಿ ಒದಗಿಸಿವೆ. ಗಣಿಯ ಒಳಗಿನ ಕಲ್ಲಿನ ಅದಿರನ್ನ ಬೆಂಕಿಯಲ್ಲಿ ಅತ್ಯೋಷ್ಣದ ತಾಪಮಾನದಲ್ಲಿ ಕಾಯಿಸಿ ನಂತರ ನೀರಲ್ಲಿ ಕಂದಿಸಿ ತದನಂತರ ಆರಿಹೋದ ಕಲ್ಲನ್ನು ಸುಲಭವಾಗಿ ಪುಡಿ ಮಾಡಿ ಈ ಅದಿರಿನಿಂದ ಚಿನ್ನ ಬೇರ್ಪಡಿಸಿ ಸೋಸುವ ಮೂಲಕ ಚಿನ್ನವನ್ನ ಪ್ರಾಚೀನ ಕಾಲದಿಂದ ಇಲ್ಲಿ ತಯಾರಿಸುತ್ತಿದ್ದರು ಎಂಬುದು ಈಗ ಅಧ್ಯಯನಗಳಿಂದ ಗೊತ್ತಾದ ಮಾಹಿತಿ. ವೀಕ್ಷಕರೇ, ಆರಂಭದಲ್ಲಿ 35ರಿಂದ 190 ಮೀಟರ್ಗಳಷ್ಟು ಕೊರೆದು ಚಿನ್ನವನ್ನು ತಯಾರಿಸ್ತಾ ಇದ್ರು. ಈಗ ಈ ಗಣಿಯ ಆಳ 2100 ಮೀಟರ್ಗಳಿಗೂ ಅಧಿಕ, ಅಂದ್ರೆ ಸುಮಾರು 2 ಕಿಲೋಮೀಟರ್. ವೀಕ್ಷಕರೇ, ರಾಯಚೂರಿನ ಹಟ್ಟಿ ಗಣಿ ಸಾವಿರಾರು ವರ್ಷಗಳಿಂದ ಕಾರ್ಯನಿರತವಾಗಿರುವ ಭಾರತ ಹಾಗೂ ವಿಶ್ವದ ಅತಿ ಹಳೆಯ ಗಣಿ. ಇದು ಸ್ವತಂತ್ರ ಪೂರ್ವದಲ್ಲಿ ಹೈದರಾಬಾದಿನ ನಿಜಾಮ ಪ್ರಾಂತ್ಯಕ್ಕೆ ಸೇರಿದ್ದ ಗಣಿಯಾಗಿತ್ತು. 1902ರಲ್ಲಿ ಬ್ರಿಟಿಷ್ ಒಡೆತನದಲ್ಲಿ ಮರುಪ್ರಾರಂಭಗೊಂಡ ಈ ಗಣಿಯಿಂದ 1907ರಿಂದ 1919ರ ಅವಧಿಯೊಳಗೆ ಸುಮಾರು 7450 kg ಚಿನ್ನವನ್ನು ಹೊರತೆಗೆಯಲಾಗಿತ್ತು. ಆಗ ಚಿನ್ನದ ಬೆಲೆ ಪ್ರತಿ ತೊಲಕ್ಕೆ 20 ರೂಪಾಯಿ 37 ಪೈಸೆಯಷ್ಟಿತ್ತು. ಇದು ಈ ಗಣಿಯ ಸಾರ್ವಕಾಲಿಕ ದಾಖಲೆ. 1920ರಲ್ಲೊಮ್ಮೆ ಗಣಿ ನಡೆಸಲು ಹಣದ ಅಭಾವ ಇದ್ದುದರಿಂದ ಕೆಲ ಕಾಲ ಈ ಗಣಿ ಕಾರ್ಯವನ್ನು ನಿಲ್ಲಿಸಲಾಗಿತ್ತು. ಇದರ ಮುಖ್ಯ ಗಣಿಯ ದ್ವಾರದ ಆಳ ಅವತ್ತಿಗೆ ಸುಮಾರು 1100 ಮೀಟರ್. ಇಲ್ಲಿ ಪ್ರತಿ ಟನ್ನಿನ ಕಲ್ಲಿನ ಅದರಲ್ಲಿ ಅಂದಾಜು 19 ಗ್ರಾಂಗಳಷ್ಟು ಚಿನ್ನವನ್ನು ಬೇರ್ಪಡಿಸಲಾಗ್ತಿತ್ತು. 1947ರಲ್ಲಿ ಸ್ವತಂತ್ರ ಸಿಕ್ಕ ಮೇಲೆ ಈ ಗಣಿ ಹೈದರಾಬಾದ್ ಪ್ರಾಂತ್ಯದ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿತ್ತು. ಕೇಂದ್ರ ಸರ್ಕಾರ ರಚನೆಯಾಗದಿದ್ರೂ ಸಹ ಆಗ ಭಾರತದ ಅನೇಕ ಪ್ರಾಂತ್ಯಗಳಿನ್ನೂ ಸರ್ಕಾರಕ್ಕೆ ಒಳಪಡದ ಹಿನ್ನೆಲೆ ಈ ಗಣಿಯ ಬಹುಪಾಲಿನ ಹೂಡಿಕೆ ಹೈದರಾಬಾದ್ ಸರ್ಕಾರದಾಗಿತ್ತು. 1956ರಲ್ಲಿ ಕರ್ನಾಟಕ ಏಕೀಕರಣಗೊಂಡ ಬಳಿಕ ಈ ಗಣಿ ಅಂದಿನ ಮೈಸೂರು ಅಂದರೆ ಈಗಿನ ಕರ್ನಾಟಕ ರಾಜ್ಯಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಯಿತು. 1947ರಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಕಂಪನಿ ಎಂಬ ಹೆಸರಿನೊಂದಿಗೆ ಈ ಗಣಿ ಅಧಿಕೃತವಾಗಿ ಸ್ಥಾಪನೆಯಾಯಿತು. ಈ ಮೊದಲೇ ಹೇಳಿದಂತೆ ಪುರಾತನ ಕಾಲದಲ್ಲಿ ಇಲ್ಲಿ ದೊರೆಯುವ ಕಲ್ಲಿನ ಅದಿರುಗಳನ್ನ ಅತ್ಯಧಿಕ ತಾಪಮಾನದಲ್ಲಿ ಕಾಯಿಸಿ ಅಥವಾ ಬೆಂಕಿಯಿಂದ ಬಿಸಿ ಮಾಡಿ ತಾಪಗೊಂಡ ಕಲ್ಲಿನ ಅದರನ್ನ ತಕ್ಷಣ ನೀರಲ್ಲಿ ತೋಯಿಸಿ ತಣ್ಣಗೆ ಮಾಡಿ ಅದಿರನ್ನ ಒಡೆದು ಪುಡಿ ಮಾಡಿ ಆ ಪುಡಿಯನ್ನ ದ್ರಾವಕಗಳಲ್ಲಿ ನೆನೆಸಿ ಮೇಕೆ ಚರ್ಮದ ಮೂಲಕ ಸೋಸಿ ಹದ ಮಾಡಿ ಚಿನ್ನವನ್ನು ಒಪ್ಪ ಮಾಡಿ ಬೇರ್ಪಡಿಸ್ತಾ ಇದ್ರು. ಈಗ ಈ ವಿಧಾನದ ಬಳಕೆ ನಿಂತಿದೆ. ಆಧುನಿಕ ವಿಧಾನದ ಮೂಲಕ ಚಿನ್ನವನ್ನು ಸೋಸಲಾಗುತ್ತೆ. 1983 ಹಾಗೂ 1984ರಲ್ಲಿ ಪ್ರತಿ ಟನ್ ಅದಿರಿಗೆ ತಲಾ 7 ಗ್ರಾಂನಷ್ಟು ಚಿನ್ನವನ್ನು ಹೊರತೆಗೆಯಲಾಗ್ತಾ ಇತ್ತು. ಈ ಸಮಯದಲ್ಲಿ ಒಟ್ಟು 37 ಲಕ್ಷ ಟನ್ನಿನ ಅದಿರಿನಿಂದ ಸುಮಾರು 25,000 kgಯಷ್ಟು ಚಿನ್ನವನ್ನು ಸಂಸ್ಕರಿಸಿ ಹೊಸ ದಾಖಲೆ ಬರೆದಿತ್ತು ಹಟ್ಟಿ ಗಣಿಯ ಸಿಬ್ಬಂದಿ. 2011ರಲ್ಲೂ ಸಹ ಹಟ್ಟಿ ಗಣಿ ಅತಿ ಹೆಚ್ಚು ಚಿನ್ನವನ್ನು ಸಂಸ್ಕರಿಸಿತ್ತು. ಇವತ್ತು ಭಾರತದ 30% ಚಿನ್ನವನ್ನು ಹೊರತೆಗೆಯುವ ಸಾವಿರಾರು ವರ್ಷಗಳಿಂದ ಸವೆಯದೆ ಸಶಕ್ತ ಚಿನ್ನದ ನಿಕ್ಷೇಪವಾಗಿರುವ ಈ ಹಟ್ಟಿ ನಿಜಕ್ಕೂ ಕರ್ನಾಟಕದ ಗರಿಮೆ. ಕರ್ನಾಟಕದ ಸಾಂಸ್ಕೃತಿಕ ಹಾಗೂ ಚಾರಿತ್ರಿಕ ರಾಯಭಾರಿಯಂತೆ ಇಲ್ಲಿನ ಎಷ್ಟೋ ರಾಜವಂಶಗಳ ವೈಭವಕ್ಕೆ ಒಂದಲ್ಲ ಒಂದು ವಿಧದಲ್ಲಿ ಮೆರುಗು ನೀಡಿದ ನಮ್ಮ ಹಟ್ಟಿ ಗಣಿ ದೇಶದ ಹೆಮ್ಮೆಗಳಲ್ಲೊಂದು. ಸಾಧ್ಯವಾದರೆ ನೀವೊಮ್ಮೆ ಹಟ್ಟಿಗೆ ಭೇಟಿ ಕೊಡಿ. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.